ಕಳೆದ ಹಲವಾರು ವರ್ಷದಿಂದ ಮುಚ್ಚಿದ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಹೊರವಲಯದಲ್ಲಿ ಬೆಲ್ಲ ತಯಾರಿಕಾ ಘಟಕವೊಂದು ಆರಂಭಗೊಂಡು ತಿಂಗಳ ಅಲೆಮನೆ ಬೆಲ್ಲ ತಯಾರಿಕೆಯಿಂದ ಸ್ಥಳೀಯರ ಬೆಲ್ಲದ ಬೇಡಿಕೆ ಪೂರೈಕೆಯಾಗುತ್ತಿದ್ದು ಈ ವರ್ಷ ಕಬ್ಬು ಸರಬರಾಜು ಕಡಿಮೆ ಇದ್ದ ಕಾರಣ ಬೆಲ್ಲ ತಯಾರಿಕೆ ಕಡಿಮೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರ ಹೇರೂರು ಬಳಿ ಡಿಸೆಂಬರ್ ತಿಂಗಳಿಂದ ಮಾರ್ಚ್ ತನಕ ಇಲ್ಲಿ ತಯಾರಾಗುವ ಅಲೆಮನೆ ಬೆಲ್ಲ ತಯಾರಿಯ ಘಮ ಈ ವರ್ಷ ಹಿಂದಿಗಿಂತ ಅರ್ಧದಷ್ಟು ಕಡಿಮೆ ಆಗಿದೆ. 11 ತಿಂಗಳ ಬೆಳೆ ಕಬ್ಬು ಕ್ವಿಂಟಾಲ್ಗೆ 4,000 ರೂಪಾಯಿಯಲ್ಲಿ ಸ್ಥಳೀಯರಿಂದ ಖರೀದಿಸಿ ಲಾಭದಾಯಕ ಬೆಲ್ಲವನ್ನ ತಯಾರಿಸಲಾಗುತ್ತಿತ್ತು. ಈ ವರ್ಷ ಸ್ಥಳೀಯ ಕೊಕ್ಕರ್ಣೆ ಭಾಗದಲ್ಲಿ ಕಟಾವು ಮಾಡಲು ಕೂಲಿಗಳು ಸಿಗದೆ ಹೊರಗಿನಿಂದ ದುಬಾರಿಯಾಗಿ 7,500 ಕೊಡಬೇಕಾದ ಕಾರಣ ವಾರದಲ್ಲಿ 3 ದಿನ ಬೆಲ್ಲ ತಯಾರು ಮಾಡಲಾಗುತ್ತಿದೆ.